ಸದಾ ವಿದ್ಯಾರ್ಥಿಗಳ ಸಂಕಷ್ಟಕ್ಕೆ ಸ್ಪಂದಿಸುವ ವಿದ್ಯಾ ಪೋಷಕ್ ವಿದ್ಯಾರ್ಥಿನಿ ನಿರೀಕ್ಷಾಳಿಗೆ ನವೀಕೃತ ಮನೆಯನ್ನ ಹಸ್ತಾಂತರಿಸಿದೆ. ಕಡುಬಡತನದಲ್ಲಿದ್ದ ನಿರೀಕ್ಷಾ ಅಂತಿಮ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ನಿನ್ನೆ ಶ್ರೀ ಗುರು ಮನೆಯನ್ನ ಹಸ್ತಾಂತರಿಸಲಾಗಿದೆ. ಉಡುಪಿಯ ಯಕ್ಷಗಾನ ಕಲಾರಂಗ ಸಂಸ್ಥೆಯು ವಿದ್ಯಾ ಪೋಷಕ್ ಎಂಬ ಕಾರ್ಯಕ್ರಮವನ್ನು ನಡೆಸುತ್ತಿದೆ. ನಿನ್ನೆ ಹಸ್ತಾಂತರಿಸಿದ ಮನೆಯು ವಿದ್ಯಾ ಪೋಷಕ್ ಸಂಸ್ಥೆ 19ನೇ ಮನೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಉದ್ಯಮಿ ಯು ವಿಶ್ವನಾಥ ಶೆಣೈ, ನಿವೃತ್ತ ಅಧ್ಯಾಪಕ ರಾಜಗೋಪಾಲ ಆಚಾರ್ಯ, ನಿವೃತ್ತ ಬ್ಯಾಂಕ್ ಉದ್ಯೋಗಿ ಬಾಲಕೃಷ್ಣ ಭಟ್ಕೆ ಉಪಸ್ಥಿತರಿದ್ದರು.